ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ತಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಅನುಗ್ರಹವಿರಲಿ. ಈಗಾಗಲೇ ಪ್ರಾಸ್ತಾವಿಕ ಭಾಷಣದಲ್ಲಿ ತಿಳಿಸಿದಂತೆ ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ಅಕ್ಟೋಬರ್ 23ರಿಂದ ನವೆಂಬರ್ 5ರ ತನಕ ರಾಜ್ಯದಾದ್ಯಂತ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾನವತೆಯ ಮಾರ್ಗದರ್ಶಕ ಎಂಬ ಕೇಂದ್ರೀಯ ವಿಷಯದಲ್ಲಿ ಅಭಿಯಾನವನ್ನು ನಡೆಸ್ತಾ ಇದೆ. ಈ ಸಂದರ್ಭದಲ್ಲಿ ಪ್ರವಾದಿ ಮುಹಮ್ಮದರ ಪಾವನ ಜೀವನ, ಅವರ ಗುಣನಡತೆಗಳು, ಅವರ ಸಂದೇಶ, ಅವರ ಆದರ್ಶದ ಕೆಲವೊಂದು ಪ್ರಮುಖ ವಿಷಯಗಳನ್ನು ವಿವಿಧ ಕಾರ್ಯಕ್ರಮಗಳ ಮೂಲಕ, ವಿವಿಧ ಮಾಧ್ಯಮಗಳ ಮೂಲಕ ಇಲ್ಲಿನ ಜನರಿಗೆ ತಲುಪಿಸುವಂತಹ ಪ್ರಯತ್ನವನ್ನು ಮಾಡುತ್ತಾ ಇದೆ. ಪ್ರೀತಿಯ ಬಂಧುಗಳೇ, ಈ ಜಗತ್ತಿಗೆ ಅನೇಕ ಮಹಾನುಭಾವರುಗಳು ಬಂದು ಹೋಗಿದ್ದಾರೆ. ಅವರೆಲ್ಲರೂ ಕೂಡ ತಮ್ಮ ತಮ್ಮ ಕಾಲಘಟ್ಟದ ಕೆಡುಕಿನ ವಿರುದ್ಧ ಅವರು ಹೋರಾಡಿದರು. ತಮ್ಮ ತಮ್ಮ ಕಾಲದಲ್ಲಿದ್ದಂತಹ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕಾಗಿ ಅವರು ಪ್ರಯತ್ನಿಸಿದರು. ಜನರನ್ನು ಸಂಸ್ಕರಿಸಿದರು. ಜನರ ಆಚಾರ ವಿಚಾರಗಳನ್ನು ಅವರು ಬದಲಾಯಿಸಿದರು. ಒಂದು ಹೊಸ ನಾಡನ್ನು ಕಟ್ಟಲಿಕ್ಕಾಗಿ, ಒಂದು ಹೊಸ ಸಮಾಜವನ್ನು ಕಟ್ಟಲಿಕ್ಕಾಗಿ, ಒಂದು ಕೆಡುಕು ಮುಕ್ತ ಸಮಾಜವನ್ನು ನಿರ್ಮಿಸಲಿಕ್ಕಾಗಿ ಇವರೆಲ್ಲರೂ ಕೂಡ ಪ್ರಯತ್ನಿಸಿದರು. ಆದರೆ ದುರದೃಷ್ಟವಶಾತ್ ಇವರೆಲ್ಲರೂ ಕೂಡ, ಈ ಮಹಾನುಭಾವರು, ಕೆಲವೊಂದು ಧರ್ಮಗಳಿಗೆ, ಕೆಲವೊಂದು ವರ್ಗಗಳಿಗೆ ಮಾತ್ರ ಸೀಮಿತವಾಗಿ ಬಿಟ್ಟಿದ್ದಾರೆ. ಪ್ರವಾದಿ ಮುಹಮ್ಮದರು, ಯೇಸು ಕ್ರಿಸ್ತರು, ಸ್ವಾಮಿ ವಿವೇಕಾನಂದರು, ಬಸವಣ್ಣನವರು, ಕನಕದಾಸರು, ರಾಮಕೃಷ್ಣ ಪರಮಹಂಸರು ಮುಂತಾದ ಮಹಾನುಭಾವರುಗಳು ಈ ಜಗತ್ತಿನಲ್ಲಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿ ಹೋಗಿದ್ದಾರೆ. ಆದರೆ ದುರದೃಷ್ಟವಶಾತ್ ಈ ಮಹಾನುಭಾವರುಗಳು ಕೆಲವೊಂದು ಧರ್ಮಗಳಿಗೆ, ಕೆಲವೊಂದು ವರ್ಗಗಳಿಗೆ ಮಾತ್ರ ಸೀಮಿತವಾಗಿ ಬಿಟ್ಟಿದ್ದಾರೆ. ಆದರೆ ಇವರೆಲ್ಲರೂ ಕೂಡ ಕೆಲವೊಂದು ವರ್ಗಗಳಿಗೆ, ಕೆಲವೊಂದು ಧರ್ಮಕ್ಕೆ ಮಾತ್ರ ಸೀಮಿತರಾಗಬೇಕಾದವರಲ್ಲ. ಬದಲಾಗಿ ಇವರು ಒಟ್ಟು ಸಮಾಜದ ಆಸ್ತಿಯಾಗಿದ್ದಾರೆ, ಇಡೀ ವಿಶ್ವದ ಆಸ್ತಿಯಾಗಿದ್ದಾರೆ. ಆ ರೀತಿ ನಾವು ಅವರನ್ನು ಸಮಾಜಕ್ಕೆ ಪರಿಚಯಪಡಿಸಬೇಕಾಗಿದೆ. ಈ ಜಗತ್ತಿಗೆ ಅನೇಕ ಪ್ರವಾದಿಗಳು ಬಂದು ಹೋಗಿದ್ದಾರೆ. ಈ ಪ್ರವಾದಿ ಶೃಂಖಲೆಯ ಕೊನೆಯ ಕೊಂಡಿಯಾಗಿದ್ದಾರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ಜಗತ್ತಿಗೆ ಬಂದಂತಹ ಕೊನೆಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವರ ಬಳಿಕ ಈ ಜಗತ್ತಿಗೆ ಬೇರೆ ಪ್ರವಾದಿ ಬರಲಿಕ್ಕಿಲ್ಲ. ದೇವನು ಪ್ರವಾದಿ ಮುಹಮ್ಮದರ ಮೂಲಕ ಆತನ ಧರ್ಮವನ್ನು ಪರಿಪೂರ್ಣಗೊಳಿಸಿದ. ಒಬ್ಬ ಮನುಷ್ಯನ ಜೀವನಕ್ಕೆ ಬೇಕಾದಂತಹ ಎಲ್ಲ ಮಾರ್ಗದರ್ಶನಗಳನ್ನು ದೇವನು ಅವರ ಮೂಲಕ ಈ ಜಗತ್ತಿಗೆ ನೀಡಿದ್ದಾನೆ. ಅದರ ನಂತರ ಯಾವುದಾದರೊಂದು ವಿಷಯವನ್ನು ಅದಕ್ಕೆ ಸೇರಿಸುವುದೋ, ಅದರಿಂದ ತೆಗೆಯುವುದೋ ಯಾವುದೇ ಅಗತ್ಯ ಇಲ್ಲ, ಯಾವುದೇ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದರೆ ದೇವನ ಧರ್ಮ ಪರಿಪೂರ್ಣವಾಗಿ ಈ ಜಗತ್ತಿನ ಮುಂದೆ ಇದೆ. ಪ್ರವಾದಿ ಮುಹಮ್ಮದರು 14 ಶತಮಾನದ ಆಚೆ, 14 ಶತಮಾನದ ಹಿಂದೆ ನೀಡಿದಂತಹ ಆ ಸಂದೇಶ, ಅವರು ಕೊಟ್ಟಂತಹ ಮಾರ್ಗದರ್ಶನ, ಅವರು ಬಿಟ್ಟು ಹೋದಂತಹ ಆದರ್ಶ ಇಂದಿಗೂ ಕೂಡ ಪ್ರಸ್ತುತವಾಗಿದೆ. 6ನೇ ಶತಮಾನದಲ್ಲಿ ಅವರು ನೀಡಿದಂತಹ ಸಂದೇಶ, ಅವರು ನೀಡಿದಂತಹ ಉಪದೇಶಗಳು, ಅವರು ಮಾಡಿದಂತಹ ಮಾರ್ಗದರ್ಶನಗಳು, ಅವರು ಬಿಟ್ಟು ಹೋದಂತಹ ಆದರ್ಶಗಳು ಇಂದಿನ 21ನೇ ಶತಮಾನಕ್ಕೂ ಕೂಡ ಅದು ಪರ್ಯಾಪ್ತವಾಗಿದೆ, ಅದು ಸೂಕ್ತವಾಗಿದೆ ಎಂದು ನಾವು ಅವರ ಜೀವನವನ್ನು ಅಧ್ಯಯನ ಮಾಡಿದರೆ ನಮಗೆ ಅದನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಸ್ಮರಿಸಲ್ಪಡುವಂತಹ ಓರ್ವ ವ್ಯಕ್ತಿ ಇದ್ದರೆ ಅದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ಜಗತ್ತಿನಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರಷ್ಟು ಸ್ಮರಿಸಲ್ಪಡುವಂತಹ, ಅವರ ಮಾರ್ಗದರ್ಶನವನ್ನು ಪಡೆಯುವಂತಹ ಬೇರೆ ವ್ಯಕ್ತಿ ಈ ಜಗತ್ತಿನಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಿನಲ್ಲಿ ಪ್ರವಾದಿ ಮುಹಮ್ಮದರ ಹೆಸರಿನಲ್ಲಿ ಯಾವುದೇ ಒಂದು ಮಂದಿರವನ್ನು ನಿಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಿನಲ್ಲಿ ಪ್ರವಾದಿ ಮುಹಮ್ಮದರ ಹೆಸರಿನಲ್ಲಿ ಯಾವುದೇ ಒಂದು ಸ್ಮಾರಕ ಇಲ್ಲ, ಯಾವುದೇ ಒಂದು ಮೂರ್ತಿ ಇಲ್ಲ. ಅದು ಬಿಡಿ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಒಂದೇ ಒಂದು ಫೋಟೋ, ಚಿತ್ರ ಈ ಜಗತ್ತಿನಲ್ಲಿ ನಿಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರವಾದಿ ಮುಹಮ್ಮದರು ಈ ಜಗತ್ತಿನ ಕೋಟ್ಯಾಂತರ ಜನರ ಹೃದಯದಲ್ಲಿದ್ದಾರೆ.
ಪ್ರವಾದಿ ಮೊಹಮ್ಮದರ ಶಿಕ್ಷಣವನ್ನು, ಪ್ರವಾದಿ ಮೊಹಮ್ಮದರ ಆದರ್ಶವನ್ನು, ಅವರ ಮಾರ್ಗದರ್ಶನವನ್ನು ಈ ಜಗತ್ತಿನ ಕೋಟ್ಯಾಂತರ ಜನರು ಅನುಸರಿಸ್ತಾ ಇದ್ದಾರೆ, ಅವರ ಚರ್ಯೆಯನ್ನು ಪಾಲಿಸ್ತಾ ಇದ್ದಾರೆ. ಆದರೆ ಯಾವುದೇ ಸ್ಮಾರಕ ಇಲ್ಲ, ಯಾವುದೇ ಮೂರ್ತಿ ಇಲ್ಲ, ಯಾವುದೇ ಮಂದಿರ ಇಲ್ಲ ಅವರ ಹೆಸರಿನಲ್ಲಿ ಜಗತ್ತಿನಲ್ಲಿ. ಆದರೆ ಅವರು ಕೋಟ್ಯಾಂತರ ಜನರ ಹೃದಯದಲ್ಲಿ ಅವರು ಇದ್ದಾರೆ. ಅಂದ್ರೆ ಅವರ ಮಾರ್ಗದರ್ಶನಗಳನ್ನು ಅನುಸರಿಸುವಂತಹ, ಅವರ ಸಂದೇಶವನ್ನು ಸ್ವೀಕರಿಸಿ ಬಾಳುವಂತಹ ಕೋಟ್ಯಾಂತರ ಜನರು ಇಂದಿಗೂ ಕೂಡ ಈ ಜಗತ್ತಿನಲ್ಲಿ ಇದ್ದಾರೆ. ಪ್ರವಾದಿ ಮೊಹಮ್ಮದರು ನೀಡಿದಂತಹ ಅತ್ಯಂತ ದೊಡ್ಡ ಸಂದೇಶ ಯಾವುದು ಎಂದು ಕೇಳಿದರೆ ಏಕ ದೇವ ಏಕ ಮಾನವ ಕುಲ ಆಗಿದೆ. ಇದು ಪ್ರವಾದಿ ಮೊಹಮ್ಮದರ ಒಟ್ಟು ಮಾರ್ಗದರ್ಶನದ ಸಾರಾಂಶವಾಗಿದೆ. ಏಕದೇವತ್ವವಾಗಿದೆ ಪ್ರವಾದಿ ಮೊಹಮ್ಮದರು ಈ ಜಗತ್ತಿಗೆ ನೀಡಿದಂತಹ ಅತ್ಯಂತ ದೊಡ್ಡ ಸಂದೇಶ. ನಾವೆಲ್ಲರೂ ಒಬ್ಬ ದೇವನ ಸೃಷ್ಟಿಗಳು, ನಾವೆಲ್ಲರೂ ಕೂಡ ಏಕದೇವನ ಸೃಷ್ಟಿಗಳಾಗಿದ್ದೇವೆ ಎಂಬಂತಹ ಸಂದೇಶವನ್ನು ಅವರು ಈ ಜಗತ್ತಿನ ಮುಂದೆ ಇಟ್ಟರು. ಹಿಂದೂ ಆಗಿರಬಹುದು, ಕ್ರೈಸ್ತ ಆಗಿರಬಹುದು, ಮುಸ್ಲಿಂ ಆಗಿರಬಹುದು, ಸಿಖ್ ಆಗಿರಬಹುದು, ಬೌದ್ಧ ಆಗಿರಬಹುದು, ಜೈನ ಆಗಿರಬಹುದು, ಯಾವುದೇ ಧರ್ಮಕ್ಕೆ, ಯಾವುದೇ ಕುಲಗೋತ್ರಕ್ಕೆ, ಯಾವುದೇ ಸಮುದಾಯಕ್ಕೆ ಸೇರಿದವರು ನೀವಾಗಿರಬಹುದು. ಆದರೆ ನಿಮ್ಮೆಲ್ಲರ ಸೃಷ್ಟಿಕರ್ತ ಆ ಒಬ್ಬನಾಗಿದ್ದಾನೆ. ಇದನ್ನು ಯಾರು ಕೂಡ ನಿರಾಕರಿಸಲಿಕ್ಕೆ ಸಾಧ್ಯ ಇಲ್ಲ, ಯಾರು ಕೂಡ ನಿರಾಕರಿಸುವುದು ಕೂಡ ಇಲ್ಲ. ನಾವೆಲ್ಲರೂ ಕೂಡ ಏಕದೇವನ ಸೃಷ್ಟಿಗಳು ಎಂದು ಎಲ್ಲರೂ ಕೂಡ ಒಪ್ಪುವಂತಹ ಒಂದು ಸತ್ಯವಾಗಿದೆ. ಈ ಸತ್ಯವನ್ನು ಪ್ರವಾದಿ ಮೊಹಮ್ಮದರು ಜನರಿಗೆ ಮನವರಿಕೆ ಮಾಡಿಸುವಂತಹ ಕೆಲಸವನ್ನು ಮಾಡಿದರು. ಆ ದೇವನನ್ನು ನೀವು ಅರಿಯಬೇಕು, ಆ ಸೃಷ್ಟಿಕರ್ತನನ್ನು ನೀವು ಅರಿಯಬೇಕು. ಆ ಸೃಷ್ಟಿಕರ್ತನನ್ನು ಅರಿತು ನೀವು ಬಾಳುವುದಾದರೆ ಯಾವುದೇ ಗೊಂದಲ ಇಲ್ಲ, ಯಾವುದೇ ಸಂಘರ್ಷ ಇಲ್ಲಿ ಇರಲಿಕ್ಕಿಲ್ಲ ಎಂದು ಪ್ರವಾದಿ ಮೊಹಮ್ಮದರು ಜನತೆಯ ಮುಂದೆ ಇಟ್ಟರು. ಅದೇ ರೀತಿ ನಾವೆಲ್ಲರೂ ಕೂಡ ಒಬ್ಬ ತಂದೆ ತಾಯಿಯ ಮಕ್ಕಳಾಗಿದ್ದೇವೆ. ನಾವೆಲ್ಲರೂ ಕೂಡ ಹಿಂದೂ ಆಗಿರಬಹುದು, ಕ್ರೈಸ್ತ ಆಗಿರಬಹುದು, ಮುಸ್ಲಿಂ ಆಗಿರಬಹುದು, ಯಾವುದೇ ಜನಾಂಗಕ್ಕೆ ಸೇರಿದವನಾಗಿರಬಹುದು, ಯಾವುದೇ ಧರ್ಮಕ್ಕೆ ಸೇರಿದವನಾಗಿರಬಹುದು, ನಾವೆಲ್ಲರೂ ಕೂಡ ಒಬ್ಬ ತಂದೆ ತಾಯಿಯ ಮಕ್ಕಳಾಗಿದ್ದೇವೆ. ಇಸ್ಲಾಮಿನಲ್ಲಿ ಆ ಆದಿ ದಂಪತಿಯನ್ನು ಹಜರತ್ ಆದಮ್ ಅಲೈಹಿಸ್ಸಲಾಂ, ಹಜರತ್ ಅವ್ವಾ ಎಂದು ಗುರುತಿಸುತ್ತದೆ, ಪರಿಚಯಿಸುತ್ತದೆ. ಅದೇ ರೀತಿ ಕ್ರೈಸ್ತ ಧರ್ಮದಲ್ಲಿ ಆಡಮ್ ಈವ್ ಅಂತ ಹೇಳಿ ಪರಿಚಯಪಡಿಸಲಾಗಿದೆ. ನಾವೆಲ್ಲರೂ ಕೂಡ ಈ ಆದಿ ದಂಪತಿಗೆ ಸೇರಿದವರಾಗಿದ್ದೇವೆ. ನಮ್ಮ ಆಚಾರ ವಿಚಾರಗಳು ಬೇರೆ ಇರಬಹುದು, ಆದರೆ ನಾವೆಲ್ಲರೂ ಕೂಡ ಒಂದೇ ತಂದೆ ತಾಯಿಯ ಮಕ್ಕಳು, ಏಕೋದರ ಸಹೋದರರು. ಇದು ಪ್ರವಾದಿ ಮೊಹಮ್ಮದರು ಈ ಜಗತ್ತಿಗೆ ನೀಡಿದಂತಹ ಅತ್ಯಂತ ದೊಡ್ಡ ಸಂದೇಶವಾಗಿದೆ. ನಾವೆಲ್ಲರೂ ಏಕದೇವನ ಸೃಷ್ಟಿಗಳು, ನಾವೆಲ್ಲರೂ ಏಕೋದರ ಸಹೋದರರು ಎನ್ನುವಂತಹ ಈ ಸಂದೇಶವಾಗಿದೆ ಅವರ ಮಾರ್ಗದರ್ಶನದ ಒಟ್ಟು ಸಾರಾಂಶ. ಪ್ರೀತಿಯ ಬಂಧುಗಳೇ, ಪ್ರವಾದಿ ಮೊಹಮ್ಮದರು ಎಂದೂ ಕೂಡ ಜೀವನವನ್ನು ಬೇರ್ಪಡಿಸಲಿಲ್ಲ. ನಾವಾದರೂ ಜೀವನವನ್ನು ಬೇರ್ಪಡಿಸಿ ಬಿಟ್ಟಿದ್ದೇವೆ. ಲೌಕಿಕ ಜೀವನ, ಆಧ್ಯಾತ್ಮಿಕ ಜೀವನ ಅಂತ ಹೇಳಿ ಜೀವನವನ್ನು ನಾವು ವಿಭಜಿಸಿ ಬಿಟ್ಟಿದ್ದೇವೆ. ಆದರೆ ಪ್ರವಾದಿ ಮೊಹಮ್ಮದರು ಎಂದೂ ಕೂಡ ಜೀವನವನ್ನು ವಿಭಜಿಸಿದವರಲ್ಲ. ಬದಲಾಗಿ ಆಧ್ಯಾತ್ಮಿಕ ಜೀವನ ಮತ್ತು ಲೌಕಿಕ ಜೀವನದ ಸಂಯೋಜನೆಯನ್ನು ಅವರು ಮಾಡಿ ತೋರಿಸಿದರು. ಅದರ ಒಂದು ಸುಂದರವಾದಂತಹ ಸಮನ್ವಯಗೊಳಿಸಿ ಅದನ್ನು ತನ್ನ ಜೀವನದಲ್ಲಿ ಅವರು ಮಾಡಿ ತೋರಿಸಿದರು. ಪ್ರವಾದಿ ಮೊಹಮ್ಮದರಿಗೆ ತನ್ನ 40ನೇ ವರ್ಷದಲ್ಲಿ ಪ್ರವಾದಿತ್ವ ಲಭಿಸುತ್ತದೆ. ದೇವನು ಪ್ರವಾದಿ ಮೊಹಮ್ಮದರನ್ನು ಅವರಿಗೆ 40 ವರ್ಷ ವಯಸ್ಸಾದಾಗ ಅವರನ್ನು ಪ್ರವಾದಿಯಾಗಿ ಆಯ್ಕೆ ಮಾಡ್ತಾನೆ. ಆ ಸಮಯದಲ್ಲಿ ಪ್ರವಾದಿ ಮೊಹಮ್ಮದರು ಹಿರಾ ಗುಹೆಯಲ್ಲಿ ಧ್ಯಾನಾಸಕ್ತರಾಗಿದ್ದರು. ಹಿರಾ ಗುಹೆಯಲ್ಲಿ ಧ್ಯಾನಾಸಕ್ತರಾಗಿದ್ದರು. ಅವರಿಗೆ ಪ್ರವಾದಿತ್ವ ಆ ಪಟ್ಟ ಲಭಿಸುವಾಗ ಚರಿತ್ರೆ ಹೇಳ್ತದೆ, ಅವರಿಗೆ ಪ್ರವಾದಿತ್ವ ಲಭಿಸಿದ ನಂತರ ಮತ್ತೊಮ್ಮೆ ಅವರು ಹಿರಾ ಗುಹೆಗೆ ಹೋದಂತಹ ಚರಿತ್ರೆ ಇಲ್ಲ. ಮತ್ತೆ ಅವರು ಬದುಕಿದ್ದು ಜನರ ಮಧ್ಯೆ ಆಗಿದೆ, ಅವರು ಮಾತನಾಡಿದ್ದು ಜನರ ಬಗ್ಗೆ ಆಗಿದೆ, ಅವರು ಕೆಲಸ ಮಾಡಿದ್ದು ಜನರಿಗಾಗಿ ಆಗಿದೆ, ಜನರ ಮಧ್ಯೆ ಅವರು ಕೆಲಸ ಮಾಡಿದ್ರು. ಈ ರೀತಿ ಅವರು ಆಧ್ಯಾತ್ಮಿಕತೆ ಹಾಗೂ ಲೌಕಿಕತೆಯ ಒಂದು ಸುಂದರವಾದಂತಹ ಸಮನ್ವಯವನ್ನು ಈ ಜಗತ್ತಿಗೆ ಪರಿಚಯಿಸಿಕೊಟ್ಟಿದ್ರು. ಆದರೆ ನಾವಾದರೂ ಇಂದು ಲೌಕಿಕ ಜೀವನವೇ ಬೇರೆ, ನಮ್ಮ ಆಧ್ಯಾತ್ಮಿಕ ಜೀವನವೇ ಬೇರೆ. ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಮಸೀದಿಯಲ್ಲಿ, ಮಂದಿರದಲ್ಲಿ, ಇಗರ್ಜಿಯಲ್ಲಿ ದೇವನನ್ನು ಪ್ರಾರ್ಥಿಸ್ತೇವೆ, ಅವನನ್ನು ಪೂಜಿಸುತ್ತೇವೆ.
ಪೂಜಿಸ್ತೇವೆ, ಅಲ್ಲಿ ಭಯಭಕ್ತಿಯನ್ನು ನಾವು ತೋರಿಸ್ತೇವೆ. ಆದರೆ ಇದರ ಹೊರಗೆ ಬಂದಾಗ, ಮಸೀದಿಯ ಹೊರಗೆ ಬಂದಾಗ, ಮಂದಿರದ ಹೊರಗೆ ಬಂದಾಗ, ಇಗರ್ಜಿಯ ಹೊರಗೆ ಬಂದಾಗ ನಮ್ಮ ಜೀವನ ಶೈಲಿಯೇ ಬೇರೆ. ಅಲ್ಲಿ ಧರ್ಮಕ್ಕೂ ನಮ್ಮ ಜೀವನಕ್ಕೂ ಯಾವುದೇ ಒಂದು ಅರ್ಥ ಇಲ್ಲ, ಯಾವುದೇ ಒಂದು ಹೋಲಿಕೆ ಇಲ್ಲ, ಹೊಂದಾಣಿಕೆ ಇಲ್ಲ. ಧರ್ಮ ಹೇಳುವುದೇ ಬೇರೆ, ನಮ್ಮ ಲೌಕಿಕ ಜೀವನವೇ ಬೇರೆ. ಆದರೆ ಪ್ರವಾದಿ ಮಹಮ್ಮದರು ಆ ರೀತಿಯಲ್ಲ. ಬದಲಾಗಿ ಅವರು ಈ ಜಗತ್ತಿನ ಅತ್ಯಂತ ಶ್ರೇಷ್ಠ ಆಧ್ಯಾತ್ಮಿಕ ಗುರು ಯಾರು ಎಂದು ಪ್ರಶ್ನಿಸಿದರೆ ಅದಕ್ಕೆ ಉತ್ತರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ಜಗತ್ತಿನ ಶ್ರೇಷ್ಠ ಆಧ್ಯಾತ್ಮಿಕ ನಾಯಕ ಯಾರು ಎಂದು ಕೇಳಿದರೆ, ಇತಿಹಾಸದೊಂದಿಗೆ ನೀವು ಕೇಳಿ ನೋಡಿದರೆ ಇತಿಹಾಸ ಹೇಳ್ತದೆ ಅದಕ್ಕೆ ಉತ್ತರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅದೇ ರೀತಿ ಈ ಜಗತ್ತು ಕಂಡಂತಹ ಅತ್ಯಂತ ಶ್ರೇಷ್ಠ ವ್ಯಾಪಾರಿ ಯಾರು ಎಂದು ಕೇಳಿದರೆ ಅದಕ್ಕೂ ಕೂಡ ಉತ್ತರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ಜಗತ್ತಿನಲ್ಲಿ ದೇವನ ಅತಿ ದೊಡ್ಡ ಭಕ್ತ, ದೇವ ವಿಶ್ವಾಸಿ ಯಾರು ಎಂದು ಕೇಳಿದರೆ ಅದಕ್ಕೆ ಉತ್ತರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅದೇ ರೀತಿ ಈ ಜಗತ್ತು ಕಂಡಂತಹ ಅತ್ಯಂತ ದೊಡ್ಡ ರಾಜಕೀಯ ನೇತಾರ ಯಾರು ಎಂದು ಕೇಳಿದರೆ ಅದಕ್ಕೂ ಕೂಡ ಉತ್ತರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಾವಾದರೂ ಧರ್ಮ ಬೇರೆ, ರಾಜಕೀಯ ಬೇರೆ, ಈ ರೀತಿ ವಿಭಜಿಸಿ ಬಿಟ್ಟಿದ್ದೇವೆ. ಆದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದಲ್ಲಿ ನಿಮಗೆ ಎಂದೂ ಕೂಡ ಇಂತಹ ವಿರೋಧಾಭಾಸವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಮೈಕಲ್ ಎಚ್ ಹಾರ್ಟ್ ಎನ್ನುವಂತಹ ಓರ್ವ ತತ್ವಜ್ಞಾನಿ, ಓರ್ವ ಅತಿ ದೊಡ್ಡ ಇತಿಹಾಸಕಾರ, ಈ ಜಗತ್ತು ಕಂಡಂತಹ 100 ಮಂದಿ ಮಹಾಪುರುಷರುಗಳ, ಮಹಾನುಭಾವರುಗಳ ಜೀವನ ಚರಿತ್ರೆಯನ್ನು ಅಧ್ಯಯನ ನಡೆಸಿ ಒಂದು ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕದ ಹೆಸರಾಗಿದೆ ದಿ 100 ರ್ಯಾಂಕಿಂಗ್ ಆಫ್ ದಿ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ ಇನ್ ದಿ ಹಿಸ್ಟರಿ ಅಂತ ಹೇಳಿ 100 ಮಂದಿ ಮಹಾಪುರುಷರುಗಳ, ಮಹಾನುಭಾವರುಗಳ, ತತ್ವಜ್ಞಾನಿಗಳ, ವಿಜ್ಞಾನಿಗಳ ಜೀವನ ಚರಿತ್ರೆಯನ್ನು ಬಹಳ ವಸ್ತುನಿಷ್ಠವಾಗಿ, ನಿಷ್ಪಕ್ಷಪಾತವಾಗಿ ಅಧ್ಯಯನ ನಡೆಸಿ ಬರೆದಂತಹ ಗ್ರಂಥವಾಗಿದೆ ದಿ 100. ಈ ರೀತಿ ಅವರು ಪಟ್ಟಿ ಮಾಡುವಾಗ ಅದರಲ್ಲಿ ಪ್ರಥಮ ಸ್ಥಾನವನ್ನು ಅವರು ನೀಡಿದ್ದು ಪ್ರವಾದಿ ಮುಹಮ್ಮದರಿಗಾಗಿದೆ. ಪ್ರವಾದಿ ಮುಹಮ್ಮದರಿಗೆ ಫಸ್ಟ್ ರ್ಯಾಂಕ್, ಪ್ರಥಮ ಸ್ಥಾನವನ್ನು ನೀಡಿ ಅವರು ಅದಕ್ಕೆ ಕೊಟ್ಟಂತಹ ಕಾರಣ ಲೌಕಿಕ ಹಾಗೂ ಆಧ್ಯಾತ್ಮಿಕ, ಲೌಕಿಕ ಜೀವನ ಹಾಗೂ ಆಧ್ಯಾತ್ಮಿಕ ಜೀವನ ಎರಡೂ ರಂಗದಲ್ಲಿ ಏಕ ಪ್ರಕಾರವಾಗಿ ಯಶಸ್ಸು ಗಳಿಸಿದಂತಹ ಓರ್ವ ವ್ಯಕ್ತಿ ಇದ್ದರೆ ಅದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವರು ಕೇವಲ ಆಧ್ಯಾತ್ಮಿಕ ಗುರು ಅಲ್ಲ, ಬದಲಾಗಿ ಲೌಕಿಕತೆಯ ಪಾಠವನ್ನು ಕೂಡ ಅವರು ಹೇಳಿಕೊಟ್ರು. ಈ ರೀತಿ ಲೌಕಿಕ ಹಾಗೂ ಆಧ್ಯಾತ್ಮಿಕತೆಯ ಸಂಯೋಜನೆಯನ್ನು ಬಹಳ ಸುಂದರವಾಗಿ, ಸಮಗ್ರವಾಗಿ ಈ ಜಗತ್ತಿಗೆ ಪರಿಚಯಿಸಿದಂತಹ ಬಹಳ ಶ್ರೇಷ್ಠ ವ್ಯಕ್ತಿಯಾಗಿದ್ದಾರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರೀತಿಯ ಬಂಧುಗಳೇ, ನಾವು ದೇವನ ಸುಂದರ ಜಗತ್ತಿನಲ್ಲಿ ಜೀವಿಸ್ತಾ ಇದ್ದೇವೆ. ನೋಡಿ, ನಮ್ಮ ಕಣ್ಣ ಮುಂದೆ ಇರುವಂತಹ ಒಂದು ಜಗತ್ತು ಎಷ್ಟೊಂದು ವೈಶಿಷ್ಟ್ಯಪೂರ್ಣವಾದಂತಹ ಜಗತ್ತು. ಈ ಜಗತ್ತಿನ ಬಗ್ಗೆ ಯಾರಾದರೂ ಇಷ್ಟರ ತನಕ ಕಂಪ್ಲೇಂಟ್ಸ್ ಮಾಡಿದ್ದಿದೆ? ಯಾರು ಕೂಡ ಜಗತ್ತಿನ ಬಗ್ಗೆ ಕಂಪ್ಲೇಂಟ್ ಮಾಡಿದವರಿಲ್ಲ. ದೇವನನ್ನು ನಿರಾಕರಿಸಿರಬಹುದು, ಮರಣಾನಂತರ ಜೀವನದ ಬಗ್ಗೆ ನಿರಾಕರಿಸಿರಬಹುದು, ಆದರೆ ಈ ಜಗತ್ತಿನ ಬಗ್ಗೆ ಯಾರೂ ಕೂಡ ಇಷ್ಟರ ತನಕ ಯಾವುದೇ ಆಕ್ಷೇಪವನ್ನು ಎತ್ತಲಿಲ್ಲ. ಅದು ಹಾಗಿರ್ಬೇಕಾಗಿತ್ತು, ಈ ಲೋಕ ಹೀಗಾಗಿರ್ಬೇಕಾಗಿತ್ತು, ಸೂರ್ಯ ಅಲ್ಲಿರ್ಬೇಕಾಗಿತ್ತು, ಚಂದ್ರ ಇಲ್ಲಿರ್ಬೇಕಾಗಿತ್ತು, ನಕ್ಷತ್ರ ಇರಲೇಬಾರದಿತ್ತು, ಸಮುದ್ರ ಇರಬಾರದಿತ್ತು ಅಂತ ಹೇಳಿ ಯಾರು ಕೂಡ ಇಷ್ಟ ತನಕ ದೇವನ ಈ ಜಗತ್ತಿನ ಬಗ್ಗೆ ಯಾರು ಕೂಡ ಈ ರೀತಿ ಆಕ್ಷೇಪವನ್ನು ವ್ಯಕ್ತಪಡಿಸಲಿಲ್ಲ. ನೋಡಿ, ಎಷ್ಟೊಂದು ವ್ಯವಸ್ಥಿತವಾಗಿ ಈ ಜಗತ್ತು ನಡೀತಾ ಇದೆ. ಎಲ್ಲಾದರೂ ಘರ್ಷಣೆ ನಿಮಗೆ ಕಾಣಲಿಕ್ಕೆ ಸಾಧ್ಯ ಇದೆ? ಎಲ್ಲಾದರೂ ನಿಮಗೆ ಇಲ್ಲಿ ಘರ್ಷಣೆ ಕಾಣಲಿಕ್ಕೆ ಸಾಧ್ಯ ಇದೆಯೋ? ಸೂರ್ಯ ಚಂದ್ರರ ಮಧ್ಯೆ, ಹಗಲು ഇരുಳಿನ ಮಧ್ಯೆ ಏನಾದರೂ ಘರ್ಷಣೆ ಇಲ್ಲಿ ಇದೆಯಾ? ಎಲ್ಲವೂ ಕೂಡ ಬಹಳ ಸುಲಲಿತವಾಗಿ ನಡೀತಾ ಇದೆ. ಎಷ್ಟೊಂದು ಅಚ್ಚುಕಟ್ಟಾದಂತಹ, ಶಿಸ್ತುಬದ್ಧವಾದಂತಹ ಜಗತ್ತಾಗಿದೆ ಆ ಪರಮಾತ್ಮನನ್ನು ನಮಗೆ ವಹಿಸಿಕೊಟ್ಟದ್ದು, ನಮಗೆ ನೀಡಿದ್ದು. ಇಲ್ಲಿ ಎಲ್ಲೂ ಕೂಡ ಘರ್ಷಣೆಗಳಿಲ್ಲ, ಗೊಂದಲಗಳಿಲ್ಲ. ಯಾಕೆ ಅಂತ ಹೇಳಿದ್ರೆ, ಯಾವ ದಾರಿಯನ್ನು ದೇವನು ಅದಕ್ಕೆ ನಿಶ್ಚಯಿಸಿಕೊಟ್ಟಿದ್ದಾನೋ ಆ ದಾರಿಯಲ್ಲಿ ಅದು ಸಾಗ್ತಾ ಇದೆ, ಆ ಪಥದಲ್ಲಿ ಅದು ಮುಂದುವರಿತಾ ಇದೆ. ಆದ ಕಾರಣ ಯಾವುದೇ ಘರ್ಷಣೆ ಇಲ್ಲ, ಯಾವುದೇ ಗೊಂದಲ ಇಲ್ಲ. ಈ ಕ್ಷೇತ್ರದಲ್ಲಿ ಆಕಾಶದ ಕಡೆಗೆ ನೋಡಿ, ಅಲ್ಲೆಲ್ಲಾದರೂ ಘರ್ಷಣೆಗಳಿವೆ? ಇಲ್ಲ. ಅದೇ ರೀತಿ ಪ್ರಾಣಿ ವರ್ಗವನ್ನು ತೆಗೆದು ನೋಡಿ, ಎಲ್ಲೂ ಕೂಡ ಘರ್ಷಣೆಗಳಿಲ್ಲ, ಗೊಂದಲಗಳಿಲ್ಲ. ಸಸ್ಯ ವರ್ಗವನ್ನು ತೆಗೆದು ನೋಡಿ, ಅಲ್ಲಿ ಕೂಡ ಶಾಂತ ವಾತಾವರಣ ನಮಗೆ ಕಾಣಲಿಕ್ಕೆ ಸಾಧ್ಯ ಇದೆ. ಸಮುದ್ರ ನೋಡಿ, ಗುಡ್ಡ ಬೆಟ್ಟಗಳು, ಎಲ್ಲ ಕಡೆ ಕೂಡ ಶಾಂತಿ ಶಾಂತಿ ಶಾಂತಿ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು,
ಯಾವ ರೀತಿ ದೇವನ ಈ ಎಲ್ಲ ವಸ್ತುಗಳು ಆ ದೇವನು ತೋರಿಸಿದಂತಹ ದಾರಿಯಲ್ಲಿ ಸಾಗಿ ಆ ಶಾಂತಿಯ ಒಂದು ವಾತಾವರಣವನ್ನು ಕಾಪಾಡಿಕೊಂಡಿದೆಯೋ, ಅದೇ ರೀತಿ ಮನುಷ್ಯನು ಕೂಡ ತನಗೆ ತೋರಿಸಿದಂತಹ, ತನಗೆ ನೀಡಿದಂತಹ ಆ ದಾರಿಯಲ್ಲಿ ಸಾಗಿದರೆ, ಆ ಆಜ್ಞೆಯನ್ನು, ದೇವನ ಆಜ್ಞೆಯನ್ನು ಪಾಲಿಸಿದರೆ, ದೇವನ ಕಾನೂನಿನಂತೆ ಈ ಜಗತ್ತಿನಲ್ಲಿ ಬಾಳಿ ಬದುಕಿದರೆ, ಇಲ್ಲಿ ಎಲ್ಲೂ ಕೂಡ ನಿಮಗೆ ಘರ್ಷಣೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಎಲ್ಲೂ ಕೂಡ ನಿಮಗೆ ಗೊಂದಲವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ನಿಮ್ಮ ಜೀವನ ಬಹಳ ಸುಖಕರವಾಗಿ ಈ ಜಗತ್ತಿನಲ್ಲಿ ನಡೆಯಲಿಕ್ಕೆ ಸಾಧ್ಯ ಇದೆ ಎಂದು ಪ್ರವಾದಿ ಮುಹಮ್ಮದರು ಬೋಧಿಸಿದರು. ನೀವು ದೇವನ ನಿಯಮಕ್ಕೆ ಬದ್ಧವಾಗಿ ಜೀವಿಸಬೇಕು. ದೇವನು ನಿಮಗೆ ದಾರಿಯನ್ನು ತೋರಿಸಿಕೊಟ್ಟಿದ್ದಾನೆ, ಯಾವ ದಾರಿಯಲ್ಲಿ ನೀವು ಸಾಗಬೇಕು ಎಂದು. ಆ ದಾರಿಯಲ್ಲಿ ನೀವು ಸಾಗಿದ್ದೆ ಎಂದಾದರೆ ನಿಮಗೆ ಮನಃಶಾಂತಿ ಸಿಗ್ತದೆ, ನಿನಗೆ ನೆಮ್ಮದಿ ಸಿಗ್ತದೆ, ನಿಮ್ಮ ಕುಟುಂಬ ವ್ಯವಸ್ಥೆ ಭದ್ರ ಆಗ್ತದೆ. ಇಲ್ಲಿ ಒಂದು ಒಳ್ಳೆಯ ಸಮಾಜ, ಇಲ್ಲಿ ಒಂದು ಕೆಡುಕು ಮುಕ್ತವಾದಂತಹ ಸಮಾಜ ಇಲ್ಲಿ ನಿರ್ಮಾಣ ಆಗ್ತದೆ, ಒಂದು ಕಲ್ಯಾಣ ರಾಷ್ಟ್ರದ ಉದಯ ಆಗ್ತದೆ ಅಂತ ಹೇಳಿ ಪ್ರವಾದಿ ಮುಹಮ್ಮದರು ಈ ಜಗತ್ತಿಗೆ ತೋರಿಸಿಕೊಟ್ಟರು. ಪ್ರವಾದಿ ಮುಹಮ್ಮದರ ಶಿಕ್ಷಣ, ಅವರ ಮಾರ್ಗದರ್ಶನ, ಅವರ ಆದರ್ಶ, ಅವರ ಸಂದೇಶ ಇದು ಸಮಗ್ರವಾದಂತಹ ಸಂದೇಶವಾಗಿದೆ, ಸಮಗ್ರವಾದಂತಹ ಮಾರ್ಗದರ್ಶನವಾಗಿದೆ. ಪ್ರವಾದಿ ಮುಹಮ್ಮದರ ಮಾರ್ಗದರ್ಶನ ಸಂಪೂರ್ಣವಾದಂತಹ, ಸಮಗ್ರವಾದಂತಹ ಮಾರ್ಗದರ್ಶನವಾಗಿದೆ. ಅದೇ ರೀತಿ ಪ್ರವಾದಿ ಮುಹಮ್ಮದರ ಮಾರ್ಗದರ್ಶನ ಅದು ಸಾರ್ವತ್ರಿಕವಾದಂತಹ ಮಾರ್ಗದರ್ಶನವಾಗಿದೆ. ಪ್ರವಾದಿ ಮುಹಮ್ಮದರ ಮಾರ್ಗದರ್ಶನ ಸಾರ್ವಕಾಲಿಕವಾದಂತಹ ಮಾರ್ಗದರ್ಶನವಾಗಿದೆ. ಪ್ರವಾದಿ ಮುಹಮ್ಮದರು ಜೀವನದ ಯಾವುದಾದರೊಂದು ಸೀಮಿತ ಕ್ಷೇತ್ರಕ್ಕೆ ಮಾತ್ರ ಡೈರೆಕ್ಷನ್ ಮಾಡಿದವರಲ್ಲ, ಜೀವನದ ಸೀಮಿತವಾದಂತಹ ಕ್ಷೇತ್ರಕ್ಕೆ ಮಾತ್ರ ಮಾರ್ಗದರ್ಶನ ಮಾಡಿದವರಲ್ಲ, ಬದಲಾಗಿ ಜೀವನದ ವಿಶಾಲ ರಂಗಗಳಿಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾರ್ಗದರ್ಶನ ಮಾಡಿದ್ದಾರೆ. ಯಾವೆಲ್ಲ ಕ್ಷೇತ್ರಗಳನ್ನು ಜೀವನದ ಕ್ಷೇತ್ರಗಳು ಎಂದು ನಾವು ಗುರುತಿಸಲ್ಪಟ್ಟಿದ್ದೇವೋ ಆ ಎಲ್ಲ ಕ್ಷೇತ್ರಗಳಿಗೂ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಕೌಟುಂಬಿಕ ರಂಗ, ನಮ್ಮ ಆರ್ಥಿಕ ಕ್ಷೇತ್ರ, ನಮ್ಮ ರಾಜಕೀಯ ಕ್ಷೇತ್ರ, ನಮ್ಮ ಆಧ್ಯಾತ್ಮಿಕ ರಂಗ, ಈ ಎಲ್ಲ ಕ್ಷೇತ್ರಗಳಿಗೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸೂಕ್ತವಾದಂತಹ, ಸ್ಪಷ್ಟವಾದಂತಹ, ಸಮಗ್ರವಾದಂತಹ, ನಿಖರವಾದಂತಹ ಮಾರ್ಗದರ್ಶನವನ್ನು ಅವರು ಮಾಡಿದ್ದಾರೆ. ಒಬ್ಬ ತಂದೆಯಾಗಿ, ಒಬ್ಬ ಪತಿಯಾಗಿ, ಒಬ್ಬ ವ್ಯಾಪಾರಿಯಾಗಿ, ಒಬ್ಬ ಸೇನಾ ನಾಯಕನಾಗಿ, ಒಬ್ಬ ಗುರುವಾಗಿ, ಒಬ್ಬ ಶಿಕ್ಷಕನಾಗಿ, ಒಬ್ಬ ವ್ಯಾಪಾರಿಯಾಗಿ, ಹೀಗೆ ಜೀವನದ ವಿವಿಧ ರಂಗಗಳಲ್ಲಿ ಅವರವರು ಹೀರೋ ಆಗಿದ್ದರು ಅಂತ ಹೇಳಿ ಪ್ರೊಫೆಸರ್ ರಾಮಕೃಷ್ಣ ರಾವ್ ತನ್ನ ಪುಸ್ತಕದಲ್ಲಿ ಬರೆಯುತ್ತಾರೆ. ಎಲ್ಲ ಕ್ಷೇತ್ರಗಳಲ್ಲಿ ಅವರವರು ಹೀರೋ, ಅವರು ನಮಗೆ ಮಾಡೆಲ್ ಆಗಿದ್ದಾರೆ, ಮಾದರಿ ಪುರುಷ ಆಗಿದ್ದಾರೆ ಅಂತ ಹೇಳಿ ಪ್ರೊಫೆಸರ್ ರಾಮಕೃಷ್ಣ ರಾವ್ ತನ್ನ ಗ್ರಂಥವಾದಂತಹ ಮೊಹಮ್ಮದ್ ಮಹಾನ್ ಪ್ರವಾದಿ ಎಂಬ ಪುಸ್ತಕದಲ್ಲಿ ಅವರು ಬರೆಯುತ್ತಾರೆ. ಈ ರೀತಿ ಯಾರೆಲ್ಲ ಪ್ರವಾದಿ ಮುಹಮ್ಮದರ ಜೀವನವನ್ನು ನಿಷ್ಪಕ್ಷಪಾತವಾಗಿ, ನಿಖರವಾಗಿ, ಸ್ಪಷ್ಟವಾಗಿ, ಯಾವುದೇ ಪೂರ್ವಾಗ್ರಹ ಪೀಡಿತಕ್ಕೆ ಒಳಗಾಗದೆ ಅಧ್ಯಯನ ನಡೆಸಿದ್ದಾರೋ ಅವರೆಲ್ಲರೂ ಕೂಡ ಪ್ರವಾದಿ ಮುಹಮ್ಮದರು ಈ ಜಗತ್ತು ಕಂಡಂತಹ ಶ್ರೇಷ್ಠ ವ್ಯಕ್ತಿ ಅಂತ ಹೇಳಿ ಅವರು ಅದನ್ನು ಪ್ರಚಾರ ಮಾಡಿದ್ದಾರೆ. ಈ ಜಗತ್ತು ಕಂಡಂತಹ ಶ್ರೇಷ್ಠ ಅನಾಥ ರಕ್ಷಕ, ಈ ಜಗತ್ತು ಕಂಡಂತಹ ಶ್ರೇಷ್ಠ ಮಹಿಳಾ ವಿಮೋಚಕ, ಈ ಜಗತ್ತು ಕಂಡಂತಹ ಮಹಾ ಮಾನವತಾವಾದಿ, ಈ ಜಗತ್ತು ಕಂಡಂತಹ ಅನಾಥ ರಕ್ಷಕ, ಈ ಜಗತ್ತು ಕಂಡಂತಹ ಅತಿ ದೊಡ್ಡ ದೇವಭಕ್ತ, ಈ ರೀತಿ ಅವರು ಪ್ರವಾದಿ ಮುಹಮ್ಮದರ ಪ್ರಚಾರವನ್ನು ಅವರು ಮಾಡಿದ್ದಾರೆ. ಅವರು ತಮ್ಮ ಲೇಖನಿಯ ಮೂಲಕ, ತಮ್ಮ ಭಾಷಣದ ಮೂಲಕ ಜಗತ್ತಿನ ಮುಂದೆ ಅವರು ಪ್ರಕಟಪಡಿಸಿದ್ದಾರೆ. ಪ್ರವಾದಿ ಮುಹಮ್ಮದರ ಜೀವನ ಅಂತ ಹೇಳಿದ್ರೆ ಹಾಗೆ. ಪ್ರವಾದಿ ಮುಹಮ್ಮದರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಪ್ರವಾದಿ ಮುಹಮ್ಮದರು ಮಾಡಿದಂತಹ ಕೆಲಸ ವ್ಯಕ್ತಿಯ ಬದಲಾವಣೆಯಾಗಿದೆ. ವ್ಯಕ್ತಿಯನ್ನು ಅವರು ಬದಲಾಯಿಸಿದರು. ಮನುಷ್ಯನ ವೈಯಕ್ತಿಕ ಜೀವನವನ್ನು ಅವರು ಸುಧಾರಿಸಿದರು. ಯಾವಾಗ ನಾವು ಮನುಷ್ಯನ ಮನಸ್ಸನ್ನು ಬದಲಾಯಿಸ್ತೇವೋ, ಮನುಷ್ಯನ ವೈಯಕ್ತಿಕ ಜೀವನವನ್ನು ನಮಗೆ ಬದಲಾಯಿಸಲಿಕ್ಕೆ ಸಾಧ್ಯ ಇದೆಯೋ, ಆಗ ಒಂದು ಒಳ್ಳೆಯ ಕುಟುಂಬ ನಿರ್ಮಾಣ ಆಗ್ತದೆ. ಯಾವಾಗ ಒಂದು ಉತ್ತಮ ಕುಟುಂಬ ನಿರ್ಮಾಣ ಆಗ್ತದೋ ಆಗ ಉತ್ತಮ ಸಮಾಜ ನಿರ್ಮಾಣ ಆಗ್ತದೆ. ಯಾವಾಗ ಉತ್ತಮ ಸಮಾಜ ನಿರ್ಮಾಣ ಆಗ್ತದೋ ಉತ್ತಮ ರಾಷ್ಟ್ರ, ಉತ್ತಮ ಜಗತ್ತು ಇಲ್ಲಿ ನಿರ್ಮಾಣಗೊಳ್ಳಲಿಕ್ಕೆ ಸಾಧ್ಯ. ಇದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಸುಧಾರಣೆಯ ಕಲ್ಪನೆಯಾಗಿದೆ. ಪ್ರವಾದಿ ಮುಹಮ್ಮದರು ಈ ಜಗತ್ತಿನ ಮುಂದೆ ಇಟ್ಟದ್ದು, ನೀವು ಸ್ವತಃ ಬದಲಾಗಬೇಕು, ನೀವು ಸ್ವತಃ ಬದಲಾದರೆ ಬೇರೆಲ್ಲವೂ ಕೂಡ ಬದಲಾಗ್ತದೆ ಅಂತ ಹೇಳಿ ಪ್ರವಾದಿ ಮುಹಮ್ಮದರು ತೋರಿಸಿಕೊಟ್ಟರು. ಆದರೆ ನೈತಿಕತೆಯ ದ್ವಾರಗಳನ್ನು ತೆರೆದಿಟ್ಟು
ನೈತಿಕತೆಯ ದ್ವಾರಗಳನ್ನು ತೆರೆದಿಟ್ಟು, ಕೆಡುಕಿನ ಬಾಗಿಲನ್ನು ತೆರೆದಿಟ್ಟು ಸಮಾಜ ಸುಧಾರಣೆಯಾಗಬೇಕು, ಆದರ್ಶ ಸಮಾಜ ನಿರ್ಮಾಣ ಆಗಬೇಕು ಎಂದು ಹೇಳುವುದು ಅತ್ಯಂತ ದೊಡ್ಡ ಬೂಟಾಟಿಕೆಯಾಗಿದೆ. ಇದು ಎಂದೂ ಕೂಡ ಸಂಭವಿಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕೆಡುಕಿನ ದ್ವಾರಗಳು ಇಲ್ಲಿ ತೆರೆದಿದೆ. ಸಮಾಜ ಒಳ್ಳೆಯದಾಗಬೇಕು ಅಂತ ಹೇಳಿ ಯಾರಾದರೂ ಬಯಸುವುದಾದರೆ ಅದು ದೊಡ್ಡ ಮೂರ್ಖತನವಾಗಿದೆ. ಅಶ್ಲೀಲತೆಯ ಕೇಂದ್ರಗಳಿದೆ, ಮದ್ಯಪಾನಕ್ಕೆ ಬೇಕಾದಂತಹ ಅವಕಾಶ ಇದೆ, ಅದೇ ರೀತಿ ಅಮಲು ಪದಾರ್ಥದ ದ್ವಾರಗಳು ತೆರೆಯಲ್ಪಟ್ಟಿದೆ. ಆದರೆ ನಾವು ಬಯಸುವುದು ಸಮಾಜ ಒಳ್ಳೆಯದಾಗಬೇಕು. ಈ ಸಮಾಜದಲ್ಲಿ ಹೆಣ್ಣಿಗೆ ರಕ್ಷಣೆ ಸಿಗಬೇಕು, ಹೆಣ್ಣಿನ ಶೋಷಣೆ ನಡೆಯಬಾರದು ಅಂತ ಹೇಳಿ ನಾವು ಭಾವಿಸುವುದಾದರೆ ಅದು ನಮ್ಮ ದೊಡ್ಡ ಮೂರ್ಖತನವಾಗಿದೆ. ಮೊದಲು ಮಾಡಬೇಕಾದಂತಹ ಕೆಲಸ ಈ ಅನೈತಿಕ ದ್ವಾರಗಳನ್ನು ನಾವು ಮುಚ್ಚಬೇಕಾಗಿದೆ. ಎಷ್ಟರ ತನಕ ನಾವು ಅನೈತಿಕ ದ್ವಾರಗಳನ್ನು ನಾವು ಮುಚ್ಚುವುದಿಲ್ಲವೋ ಅಷ್ಟರ ತನಕ ಈ ಸಮಾಜದಲ್ಲಿ ಸುಧಾರಣೆಯನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಇದನ್ನು ಗಮನಿಸಬೇಕು. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾದಂತಹ ವಿಷಯವಾಗಿದೆ. ಇಂದು ಸಮಾಜಘಾತುಕ ಕೃತ್ಯಗಳಲ್ಲಿ ಸಿಕ್ಕುವವರು ಯಾರಾಗಿದ್ದಾರೆ ಅಂತ ಹೇಳಿದ್ರೆ ಅವರ ಹಿನ್ನೆಲೆ ನೋಡುವಾಗ ಒಂದು ಅವರು ಅಮಲು ಪದಾರ್ಥ ಸೇವಕರಾಗಿರ್ತಾರೆ, ಮದ್ಯಪಾನಿಗಳಾಗಿರ್ತಾರೆ. ಇಂತಹ ವ್ಯಕ್ತಿಗಳು ಸಮಾಜಘಾತುಕ ಕೃತ್ಯಗಳಲ್ಲಿ ಅವರು ತೊಡಗಿರುವುದನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಇದೆ. ಆದರೆ ಇಂತಹ ಕೃತ್ಯಗಳು ಇಲ್ಲಿ ಕೊನೆಗೊಳ್ಳಬೇಕಾದರೆ ಇಲ್ಲಿ ಮದ್ಯಪಾನ ಕೇಂದ್ರಗಳನ್ನು ಕೊನೆಗೊಳಿಸಬೇಕು, ಅದನ್ನು ಮುಚ್ಚಬೇಕು. ಅದೇ ರೀತಿ ಇಲ್ಲಿ ಮಾದಕ ದ್ರವ್ಯ ಸಾಗಾಟನೆಯನ್ನು ಅದನ್ನು ಕೊನೆಗೊಳಿಸಬೇಕು. ಆಗ ಮಾತ್ರ ಒಂದು ಉತ್ತಮ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಪ್ರವಾದಿ ಮೊಹಮ್ಮದರು ಆ ಅರೇಬಿಯಾದಲ್ಲಿ 6ನೇ ಶತಮಾನದಲ್ಲಿ ಮಾಡಿದಂತಹ ಕೆಲಸ ಇದುವೇ ಆಗಿದೆ. ಯಾವೆಲ್ಲ ಕೆಡುಕುಗಳನ್ನು ನಾವು ಇಂದು ಕಾಣ್ತಾ ಇದ್ದೇವೋ ಈ ಸಮಾಜದಲ್ಲಿ, ಅಂತಹದೇ ಕೆಡುಕು ಅಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲಘಟ್ಟದಲ್ಲಿತ್ತು. ಎಲ್ಲ ರೀತಿಯ ವ್ಯಭಿಚಾರ ಇತ್ತು, ಅತ್ಯಾಚಾರ ಇತ್ತು, ಮದ್ಯಪಾನ ಇತ್ತು, ಜೂಜಾಟ ಇತ್ತು, ಹೆಣ್ಣಿನ ಶೋಷಣೆ ಇತ್ತು, ಎಲ್ಲವೂ ಕೂಡ ಇತ್ತು. ಆದರೆ ಪ್ರವಾದಿ ಮೊಹಮ್ಮದರು ಮಾಡಿದಂತಹ ಕೆಲಸ ಅಂತ ಹೇಳಿದರೆ ಎಲ್ಲ ಕೆಡುಕಿನ ದ್ವಾರಗಳನ್ನು ಅವರು ಮುಚ್ಚಿದರು, ಅನೈತಿಕತೆಯ ಬಾಗಿಲುಗಳನ್ನು ಅವರು ಮುಚ್ಚಿಸಿದರು. ಆಗ ತನ್ನಿಂತಾನೇ ಅಲ್ಲಿ ಒಂದು ಹೊಸ ರಾಷ್ಟ್ರದ ನಿರ್ಮಾಣ ಆಗ್ತದೆ. ಒಂದು ಸುಸಂಸ್ಕೃತವಾದಂತಹ ನಾಗರಿಕತೆಯ ಒಂದು ರಾಷ್ಟ್ರ ಅಲ್ಲಿ ಉದಯ ಆಗ್ತದೆ. ಈ ಪ್ರವಾದಿ ಮೊಹಮ್ಮದರ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಾರ್ಗದರ್ಶನವನ್ನು ಇಂದಿಗೂ ಕೂಡ ನಾವು ಅದನ್ನು ಅಳವಡಿಸುವುದಾದರೆ ಖಂಡಿತವಾಗಿ ಯಾವೆಲ್ಲ ಸಮಸ್ಯೆಗಳಲ್ಲಿ ನಾವಿಂದು ಸಿಲುಕಿದ್ದೇವೋ ಆ ಎಲ್ಲ ಸಮಸ್ಯೆಗಳಿಂದ ನಮಗೆ ಹೊರಬರಲಿಕ್ಕೆ ಸಾಧ್ಯ ಇದೆ. ಪ್ರವಾದಿ ಮೊಹಮ್ಮದರು ಈ ಜಗತ್ತು ಕಂಡಂತಹ ಮಹಾ ಮಾನವತಾವಾದಿ. ಎಲ್ಲರನ್ನೂ ಕೂಡ ಒಂದೇ ದೃಷ್ಟಿಕೋನದಿಂದ ನೋಡಿದವರು, ಯಾವುದೇ ತಾರತಮ್ಯವನ್ನು ಅವರು ಮಾಡಲಿಲ್ಲ. ಆತ ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಕುಲಗೋತ್ರಕ್ಕೆ ಸೇರಿರಲಿ, ಯಾವುದೇ ಭಾಷೆಯನ್ನು ಆಡುವವನಾಗಿರಲಿ, ಯಾವುದೇ ಪ್ರದೇಶಕ್ಕೆ ಸೇರಿದವನಾಗಿರಲಿ, ಎಲ್ಲರನ್ನೂ ಕೂಡ ಒಂದೇ ದೃಷ್ಟಿಕೋನದಿಂದ ನೋಡಿದ್ರು. ಎಲ್ಲರಿಗೂ ಕೂಡ ಸಮಾಜದಲ್ಲಿ ಗೌರವದ ಸ್ಥಾನಮಾನವನ್ನು ನೀಡಿದ್ರು. ಅವರು ತನ್ನನ್ನು ಪ್ರೀತಿಸಿದವನನ್ನು ಮಾತ್ರ ಪ್ರೀತಿಸಿದ್ದಲ್ಲ, ಬದಲಾಗಿ ತನ್ನನ್ನು ದ್ವೇಷಿಸಿದವನು, ತನ್ನ ವಿರುದ್ಧ ಹೋರಾಡಿದವನು, ಅವನನ್ನು ಕೂಡ ಪ್ರವಾದಿ ಮೊಹಮ್ಮದರು ಪ್ರೀತಿಸಿದರು. ಇದಾಗಿದೆ ಪ್ರವಾದಿ ಮೊಹಮ್ಮದರ ವ್ಯಕ್ತಿತ್ವ ಎನ್ನುವುದು. ಎಲ್ಲರೊಂದಿಗೂ ಕೂಡ ಸಮಾನವಾಗಿ ವರ್ತಿಸಿದಂತಹ ಲೋಕನಾಯಕರಾಗಿದ್ದಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಎಲ್ಲರೊಂದಿಗೂ ಕೂಡ ಕರುಣೆ ವ್ಯಕ್ತಪಡಿಸುತ್ತಿದ್ದಂತಹ ವ್ಯಕ್ತಿಯಾಗಿದ್ದರು ಪ್ರವಾದಿ ಮೊಹಮ್ಮದರು. ಎಲ್ಲರ ಒಳಿತಿಗಾಗಿ ಅವರು ಪ್ರಾರ್ಥಿಸ್ತಾ ಇದ್ದರು, ಅದಕ್ಕಾಗಿ ಪ್ರಯತ್ನಿಸ್ತಾ ಇದ್ದರು ಪ್ರವಾದಿ ಮೊಹಮ್ಮದರು. ಪ್ರವಾದಿ ಮೊಹಮ್ಮದರ ಬಗ್ಗೆ ಪವಿತ್ರ ಕುರಾನ್ ಹೇಳ್ತದೆ, ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತುಲ್ ಲಿಲ್ ಆಲಮೀನ್, ಇಡೀ ಜಗತ್ತಿಗೆ ಅನುಗ್ರಹವಾಗಿ ಅವರನ್ನು ಕಳುಹಿಸಲಾಗಿದೆ ಅಂತ ಹೇಳಿ. ಇಡೀ ಜಗತ್ತಿಗೆ ಅನುಗ್ರಹ, ಇಡೀ ವಿಶ್ವಕ್ಕೆ ಅನುಗ್ರಹವಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಈ ಲೋಕಕ್ಕೆ ಕಳುಹಿಸಿಕೊಡಲಾಗಿದೆ. ಕೇವಲ ಮನುಷ್ಯ ವರ್ಗಕ್ಕೆ ಮಾತ್ರ ಅವರು ಅನುಗ್ರಹ ಅಲ್ಲ, ಬದಲಾಗಿ ಯಾವೆಲ್ಲ ಜೀವಜಾಲಗಳಿದೆಯೋ ಎಲ್ಲದಕ್ಕೂ ಕೂಡ ಪ್ರವಾದಿ ಮೊಹಮ್ಮದರು ಅನುಗ್ರಹವಾಗಿದ್ದಾರೆ. ಪ್ರಾಣಿ ಪಕ್ಷಿಗಳ ಬಗ್ಗೆ ಪ್ರವಾದಿ ಮೊಹಮ್ಮದರು ಮಾತನಾಡಿದ್ದಾರೆ. ನೀವು ಅದಕ್ಕೆ ಉಪದ್ರವಿಸಬೇಡಿರಿ ಅಂತ ಹೇಳಿ, ಅದಕ್ಕೆ ತೊಂದರೆ ಕೊಡಬೇಡಿರಿ ಅಂತ ಹೇಳಿ ಪ್ರಾಣಿ ಪಕ್ಷಿಗಳ ಬಗ್ಗೆ, ಮೃಗಗಳ ಬಗ್ಗೆ ಪ್ರವಾದಿ ಮೊಹಮ್ಮದರು ಕರುಣೆಯನ್ನು ವ್ಯಕ್ತಪಡಿಸಿದ್ದಾರೆ. ಇಂತಹ ಕರುಣಾಮಯಿಯಾಗಿದ್ದಾರೆ ಪ್ರವಾದಿ ಮೊಹಮ್ಮದರು. ನಿರ್ಗತಿಗರ ಬಗ್ಗೆ, ದೀನದಲಿತರ ಬಗ್ಗೆ, ತಬ್ಬಳಿಗಳ ಬಗ್ಗೆ, ಅನಾಥರ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸುತ್ತಿದ್ದಂತಹ ವ್ಯಕ್ತಿಯಾಗಿದ್ದರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ.
ಅವರಿಗೆ ಆಧ್ಯಾತ್ಮಿಕವಾದಂತಹ ಆಹಾರವನ್ನು ನೀಡ್ತಾ ಇದ್ದರು ಪ್ರವಾದಿ ಮೊಹಮ್ಮದರು. ಮತ್ತೊಂದು ಕಡೆ ಅವರಿಗೆ ಲೌಕಿಕವಾದಂತಹ ಆಹಾರವನ್ನು, ಅವರ ಏನೆಲ್ಲ ಭೌತಿಕ ಸಮಸ್ಯೆಗಳಿದೆಯೋ ಆ ಭೌತಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಅವರು ಕೆಲಸ ಮಾಡ್ತಾ ಇದ್ದರು. ಇಂತಹ ವ್ಯಕ್ತಿಯಾಗಿದ್ದರು ಪ್ರವಾದಿ ಮೊಹಮ್ಮದರು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ನೆರೆಯಾತ ಹಸಿದಿರುವಾಗ ಹೊಟ್ಟೆ ತುಂಬಾ ಉಂಡು ಮಲಗುವವನು ನನ್ನವನಲ್ಲ ಅಂತ ಹೇಳಿ ಅವರು ಹೇಳಿದರು. ಎಷ್ಟೊಂದು ಮಾರ್ಮಿಕವಾದಂತಹ ಉಪದೇಶವಾಗಿದೆ ಪ್ರವಾದಿ ಮೊಹಮ್ಮದರದು. ನೆರೆಯಾತ ಹಸಿದಿರುವಾಗ, ಆತ ಯಾರೇ ಆಗಿರಬಹುದು, ಆತ ಹಿಂದೂ ಆಗಿರಬಹುದು, ಕ್ರೈಸ್ತ ಆಗಿರಬಹುದು, ಮುಸ್ಲಿಂ ಆಗಿರಬಹುದು, ಅಥವಾ ದೇವನನ್ನು ನಂಬದವನೇ ಆಗಿರಬಹುದು, ಆದರೆ ಆತ ಹಸಿದಿದ್ದರೆ ನೀವು ಆತನ ಹಸಿವನ್ನು ತಣಿಸಬೇಕು ಅಂತ ಹೇಳಿ ಪ್ರವಾದಿ ಮೊಹಮ್ಮದರು ಹೇಳಿದರು. ನೆರೆಯಾತ ಹಸಿದಿರುವಾಗ ಹೊಟ್ಟೆ ತುಂಬ ಉಂಟು ಮಲಗುವವನು ಆತ ಮುಸಲ್ಮಾನನಲ್ಲ ಅಂತ ಹೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು. ಆತ ಸ್ವರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಭೂಮಿಯವನ ಮೇಲೆ ಕರುಣೆ ತೋರಿರಿ, ಆಕಾಶದಲ್ಲಿರುವವನು ನಿಮ್ಮ ಮೇಲೆ ಕರುಣೆ ತೋರುತ್ತಾನೆ ಅಂತ ಹೇಳಿ ಪ್ರವಾದಿ ಮೊಹಮ್ಮದರು ಹೇಳಿದರು. ಭೂಮಿಯವರ ಮೇಲೆ ಕರುಣೆ ತೋರಿರಿ. ಮನುಷ್ಯ ಅಂತ ಹೇಳಿದ್ರೆ ಅವನಲ್ಲಿ ಇರಬೇಕಾದಂತಹ ಒಂದು ಮೂಲಭೂತವಾದಂತಹ ಗುಣವಾಗಿದೆ ಕರುಣೆ ಅಂತ ಹೇಳಿ. ಕರುಣೆ ಇಲ್ಲದಂತಹ ಒಂದು ಕಠೋರ ಹೃದಯವಂತ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ ಇಂದು. ಯಾರಿಗೂ ಯಾರ ಬಗ್ಗೆಯೂ ಪರಿವೇ ಇಲ್ಲ. ಎಲ್ಲರೂ ಕೂಡ ಸ್ವಾರ್ಥದ ಜೀವನವನ್ನು ಇಲ್ಲಿ ಸಾಗಿಸ್ತಾ ಇರುವಾಗ ಪ್ರವಾದಿ ಮೊಹಮ್ಮದರ ಮಾನವೀಯತೆಯ ಈ ಒಂದು ಕಾರುಣ್ಯದ ಒಂದು ಸಂದೇಶ ಎಷ್ಟೊಂದು ಪ್ರಸ್ತುತವಾಗಿದೆ ಎಂಬುದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇಲ್ಲಿ ಅಸಹಾಯಕರಾದವರಿಗೆ, ನಿರ್ಗತಿಕರಾದವರಿಗೆ ನಾವು ಸಹಾಯ ಮಾಡಬೇಕು. ಅದು ನಮ್ಮ ಧರ್ಮದ ಮೂಲಭೂತವಾದಂತಹ ಅಂಶವಾಗಿದೆ. ಈ ಅರ್ಥದಲ್ಲಿ ಪ್ರವಾದಿ ಮೊಹಮ್ಮದರು ಈ ಜಗತ್ತು ಕಂಡಂತಹ ಓರ್ವ ಮಹಾ ಮಾನವತಾವಾದಿಯಾಗಿದ್ದರು. ನಮ್ಮೆಲ್ಲರ ನೆಚ್ಚಿನ ಬಾಪೂಜಿ ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಪ್ರವಾದಿ ಮೊಹಮ್ಮದರಿಗೆ ಜಗತ್ತಿನಾದ್ಯಂತ ಕೋಟ್ಯಾಂತರ ಜನ ಅನುಯಾಯಿಗಳು ಇರಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಅವರ ಸರಳವಾದಂತಹ ಬದುಕು, ಅವರ ದೇವಭಕ್ತಿ, ಅವರ ನಿಷ್ಠೆ, ಅವರ ಧೈರ್ಯ, ಅವರ ಬದ್ಧತೆ, ಅವರ ಜನಸೇವೆ. ಇದಾಗಿದೆ ಪ್ರವಾದಿ ಮೊಹಮ್ಮದರು ಕೋಟ್ಯಾಂತರ ಜನರ ಮನದಲ್ಲಿ, ಹೃದಯದಲ್ಲಿ ನೆಲೆಗೊಳ್ಳಲಿಕ್ಕೆ ಕಾರಣ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಜಾರ್ಜ್ ಬರ್ನಾರ್ಡ್ ಶಾ, ಓರ್ವ ಖ್ಯಾತ ಸಾಹಿತಿ ಜಾರ್ಜ್ ಬರ್ನಾರ್ಡ್ ಶಾ ಹೇಳ್ತಾರೆ, ಒಂದು ವೇಳೆ ಈ ಆಧುನಿಕ ಜಗತ್ತಿನಲ್ಲಿ ಪ್ರವಾದಿ ಮೊಹಮ್ಮದರು ಜೀವಿಸುತ್ತಿದ್ದರೆ ಯಾವೆಲ್ಲ ಸಮಸ್ಯೆಗಳನ್ನು ಇಂದು ನಾವು ಕಾಣ್ತಾ ಇದ್ದೇವೋ ಆ ಎಲ್ಲ ಸಮಸ್ಯೆಗಳನ್ನು ಅವರು ಪರಿಹರಿಸಲಿಕ್ಕೆ ಯಶಸ್ವಿಯಾಗ್ತಾ ಇದ್ರು ಅಂತ ಹೇಳಿ ಜಾರ್ಜ್ ಬರ್ನಾರ್ಡ್ ಶಾ ಹೇಳ್ತಾರೆ. ಯಾವೆಲ್ಲ ಸಮಸ್ಯೆಗಳಲ್ಲಿ ನಾವಿಂದು ತೊಳಲಾಡ್ತಾ ಇದ್ದೇವೋ ಆ ಎಲ್ಲ ಸಮಸ್ಯೆಗಳಿಂದ ನಾವು ಹೊರಬರಬೇಕಾದರೆ ಪ್ರವಾದಿ ಮೊಹಮ್ಮದರ ಆ ಆದರ್ಶದಿಂದ, ಅವರ ಮಾರ್ಗದರ್ಶನದಿಂದ ಖಂಡಿತವಾಗಿಯೂ ಸಾಧ್ಯ ಇದೆ. ಪ್ರವಾದಿ ಮೊಹಮ್ಮದರು ಈ ಜಗತ್ತು ಕಂಡಂತಹ ಓರ್ವ ಶ್ರೇಷ್ಠ ಮಹಿಳಾ ವಿಮೋಚಕರಾಗಿ ಗುರುತಿಸಲ್ಪಡ್ತಾರೆ. ಮಹಿಳೆಗೆ ಈ ಸಮಾಜದಲ್ಲಿ ಯಾವ ಸ್ಥಾನಮಾನ ಇದೆ ಎಂಬುದು ನಮಗೆಲ್ಲ ಗೊತ್ತು. ಇತ್ತೀಚಿನ ಪತ್ರಿಕೆಗಳನ್ನು, ಮಾಧ್ಯಮಗಳನ್ನು ಅಥವಾ ಆಗುಹೋಗುಗಳನ್ನು ನಾವು ಅವಲೋಕನ ನಡೆಸಿದರೆ ನಮಗೆ ಅದನ್ನು ಮತ್ತಷ್ಟು ವಿವರಿಸಿ ಹೇಳಿಕೊಡುವಂತಹ ಅಗತ್ಯ ಇಲ್ಲ. ಇಂದು ಮಹಿಳೆಗೆ ಈ ಜಗತ್ತಿನಲ್ಲಿ ಯಾವ ಸ್ಥಾನಮಾನ ಇದೆ ಅಂತ ಹೇಳಿ. ಮಹಿಳೆ ಕೇವಲ ಭೋಗದ ವಸ್ತುವಾಗಿ ಮಾರ್ಪಟ್ಟಿದ್ದಾಳೆ. ಮಹಿಳೆ ಅಂತ ಹೇಳಿದ್ರೆ ಒಂದು ಜಾಹೀರಾತಿನ ವಸ್ತು. ಮಹಿಳೆ ಅಂತ ಹೇಳಿದ್ರೆ ಒಂದು ಸೌಂದರ್ಯ ಸಾಧಕ. ಮಹಿಳೆ ಅಂತ ಹೇಳಿದ್ರೆ ಬಂಡವಾಳಶಾಹಿಗಳ ಸರಕು. ಇಷ್ಟಕ್ಕೆ ಮಾತ್ರ ಮಹಿಳೆ ಸೀಮಿತವಾಗಿ ಬಿಟ್ಟಿದ್ದಾಳೆ. 6ನೇ ಶತಮಾನದಲ್ಲಿ ಪ್ರವಾದಿ ಮೊಹಮ್ಮದರು ಮಹಿಳೆಗೆ ಬೇಕಾದಂತಹ ಎಲ್ಲ ಹಕ್ಕುಗಳನ್ನು ಅವರು ನೀಡಿದರು. ಅಂದು ಅರೇಬಿಯಾದಲ್ಲಿ ಇದಕ್ಕಿಂತಲೂ ಕೂಡ ಬಹಳ ಕಿರಾತಕವಾದಂತಹ ಒಂದು ಸಂಪ್ರದಾಯ ಇತ್ತು. ಹುಟ್ಟಿದ ಮಗು ಹೆಣ್ಣು ಅಂತ ಗೊತ್ತಾದ ತಕ್ಷಣ ಆ ಜೀವಂತ ಹೆಣ್ಣು ಮಗುವನ್ನು ಕೊಂಡು ಹೋಗಿ ಹೂಳ್ತಾ ಇದ್ರು. ಅಂತಹ ಒಂದು ಅನಾಗರಿಕವಾದಂತಹ, ಕಿರಾತಕವಾದಂತಹ ಒಂದು ಸಂಪ್ರದಾಯ ಆ ಕಾಲಘಟ್ಟದಲ್ಲಿತ್ತು. ನೋಡಿ, ಪ್ರವಾದಿ ಮೊಹಮ್ಮದರು ಆ ಒಂದು ಸಂಪ್ರದಾಯವನ್ನೇ ಮುಗಿಸಿಬಿಟ್ಟರು, ಇಲ್ಲದಾಗಿ ಮಾಡಿ ಬಿಟ್ಟರು.
ಆ ರೀತಿ ಅವರು ಪ್ರವಾದಿ ಮೊಹಮ್ಮದರು ಆ ಜನತೆಯನ್ನು ಸುಧಾರಿಸಿದರು. ಪ್ರವಾದಿ ಮೊಹಮ್ಮದರು ಹೇಳಿದರು, ಮಹಿಳೆಯೊಂದಿಗಿರುವಂತಹ ನಿಮ್ಮ ದೃಷ್ಟಿಕೋನ ಬದಲಾಗಬೇಕು. ಯಾವ ದೃಷ್ಟಿಕೋನವನ್ನು ನೀವು ಮಹಿಳೆಯೊಂದಿಗೆ ಇಟ್ಟಿದ್ದೀರೋ ಆ ದೃಷ್ಟಿಕೋನ ಬದಲಾದರೆ ಮಹಿಳೆಗೆ ಸಮಾಜದಲ್ಲಿ ಉನ್ನತವಾದಂತಹ ಗೌರವದ ಸ್ಥಾನಮಾನ ಸಿಗ್ತದಂತ ಹೇಳಿ ಪ್ರವಾದಿ ಮೊಹಮ್ಮದರು ಹೇಳಿದರು. ಆ ಸಮಾಜದಲ್ಲಿ ಪ್ರವಾದಿ ಮೊಹಮ್ಮದರು ಮಹಿಳೆಗೆ ಜೀವಿಸುವಂತಹ ಹಕ್ಕು, ಮಹಿಳೆಗೆ ದುಡಿಯುವ ಹಕ್ಕು, ಮಹಿಳೆಗೆ ಮರುವಿವಾಹದ ಹಕ್ಕು, ಮಹಿಳೆಗೆ ಆಸ್ತಿಯ ಹಕ್ಕು, ಈ ರೀತಿ ಎಲ್ಲ ಹಕ್ಕುಗಳನ್ನು, ಎಲ್ಲ ಸ್ವಾತಂತ್ರ್ಯವನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಹಿಳೆಗೆ ನೀಡಿ ಆ ಸಮಾಜದಲ್ಲಿ ಮಹಿಳೆಗೆ ಒಂದು ದೊಡ್ಡ ಗೌರವದ ಸ್ಥಾನಮಾನವನ್ನು ಅವರು ಒದಗಿಸಿಕೊಟ್ಟರು. ಪ್ರೀತಿಯ ಬಂಧುಗಳೇ, ಪ್ರವಾದಿ ಮೊಹಮ್ಮದರು ಗತಿಸಿರಬಹುದು. 6ನೇ ಶತಮಾನದಲ್ಲಿ ಹುಟ್ಟಿ ಅಲ್ಲಿ ಜೀವಿಸಿ ಬದುಕಿ ಆ ಒಂದು ಅರೇಬಿಯಾವನ್ನು 23 ವರ್ಷಗಳಲ್ಲಿ ಸಂಪೂರ್ಣವಾಗಿ ಬದಲಿಸಿ ಒಂದು ಮಾದರಿ ರಾಷ್ಟ್ರವನ್ನು ಕಟ್ಟಿ ತೋರಿಸಿ ಅವರು ಹೋಗಿದ್ದಾರೆ. ಪ್ರವಾದಿ ಮೊಹಮ್ಮದರು ಕೇವಲ ಬೋಧಕರಾಗಿರಲಿಲ್ಲ, ಕೇವಲ ಧರ್ಮೋಪದೇಶಕರಾಗಿರಲಿಲ್ಲ, ಬದಲಾಗಿ ಅವರೊಬ್ಬ ಹೋರಾಟಗಾರರಾಗಿದ್ದರು, ಓರ್ವ ಸಮಾಜ ಸೇವಕರಾಗಿದ್ದರು. ಅವರು ಕೇವಲ ಭಾಷಣ ಮಾಡಿದ್ದಲ್ಲ, ಬದಲಾಗಿ ಮಾಡಿ ತೋರಿಸಿದ್ರು. ಅದಾಗಿ ಅಂದಿನ ಜನತೆಯನ್ನು ಬದಲಾಯಿಸಿದ್ರು. ಅವರ ಚಾರಿತ್ರ್ಯ, ಅವರ ಗುಣನಡತೆಗಳು, ಅವರು ಕೇವಲ ಉಪದೇಶ ಮಾಡಿದ್ದಲ್ಲ, ಯಾವುದನ್ನು ಅವರು ಉಪದೇಶ ಮಾಡ್ತಾ ಇದ್ದರು, ಯಾವುದನ್ನು ಜನರಿಗೆ ಹೇಳ್ತಾ ಇದ್ದರು, ಅದನ್ನು ಮೊದಲು ತನ್ನ ಜೀವನದಲ್ಲಿ ಮಾಡಿ ತೋರಿಸ್ತಾ ಇದ್ರು. ಈ ರೀತಿ ಜನರನ್ನು ಸಂಸ್ಕರಿಸಿದರು. ಪ್ರವಾದಿ ಮೊಹಮ್ಮದರ ಚಾರಿತ್ರ್ಯವನ್ನು ನೋಡಿಯಾಗಿದೆ ಅಂದಿನ ಜನತೆ ಬದಲಾದ ಅಂತಹ ವ್ಯಕ್ತಿತ್ವವಾಗಿತ್ತು ಪ್ರವಾದಿ ಮೊಹಮ್ಮದರ ವ್ಯಕ್ತಿತ್ವ. ಆ ಪ್ರವಾದಿ ಮೊಹಮ್ಮದರು ಈಗ ಈ ಲೋಕದಲ್ಲಿ ಇಲ್ಲದಿರಬಹುದು, ಆದರೆ ಅವರು ನೀಡಿದಂತಹ ಸಂದೇಶ, ಅವರು ನೀಡಿದಂತಹ ಮಾರ್ಗದರ್ಶನ, ಅವರು ಬಿಟ್ಟು ಹೋದಂತಹ ಆದರ್ಶ ಇಂದಿಗೂ ಕೂಡ ಜೀವಂತವಾಗಿದೆ. ಪ್ರವಾದಿ ಮೊಹಮ್ಮದರ ಜೀವನ ಅದೊಂದು ತೆರೆದ ಪುಸ್ತಕದಂತೆ, ಅದೊಂದು ತೆರೆದ ಕನ್ನಡಿಯಂತೆ. ಪ್ರವಾದಿ ಮೊಹಮ್ಮದರು ಪೌರಾಣಿಕ ಕಥಾಪಾತ್ರ ಅಲ್ಲ, ಪ್ರವಾದಿ ಮೊಹಮ್ಮದರು ದೇವಪುತ್ರ ಅಲ್ಲ, ಪ್ರವಾದಿ ಮೊಹಮ್ಮದರು ದೇವನ ಅವತಾರವೂ ಅಲ್ಲ. ಬದಲಾಗಿ ಪ್ರವಾದಿ ಮೊಹಮ್ಮದರು ಈ ಇತಿಹಾಸದ ತುಂಬು ಬೆಳಕಿನಲ್ಲಿ ಬಾಳಿ ಬದುಕಿದಂತಹ ಓರ್ವ ಐತಿಹಾಸಿಕ ವ್ಯಕ್ತಿ. ಅವರ ಜೀವನ ತೆರೆದ ಪುಸ್ತಕದಂತೆ ಈಗಲೂ ಕೂಡ ಪ್ರವಾದಿ ಮೊಹಮ್ಮದರ ಎಲ್ಲ ಜೀವನದ ಎಲ್ಲ ವೃತ್ತಾಂತಗಳು, ಎಲ್ಲ ಸಂಗತಿಗಳು ಇಂದಿಗೂ ಕೂಡ ಅಕ್ಷರಶಃ ನಮ್ಮ ಮುಂದೆ ಇದೆ. ಅದನ್ನು ಅಧ್ಯಯನ ಮಾಡಬೇಕು, ಅದನ್ನು ಸ್ಟಡಿ ಮಾಡಬೇಕು. ಪ್ರವಾದಿ ಮೊಹಮ್ಮದರ ಜೀವನವನ್ನು ಅಧ್ಯಯನ ನಡೆಸಿ ಅವರ ಮಾರ್ಗದರ್ಶನವನ್ನು ನಾವು ಅಳವಡಿಸುವುದಾದರೆ ಖಂಡಿತವಾಗಿಯೂ ಯಾವೆಲ್ಲ ಸಮಸ್ಯೆಗಳನ್ನು ನಾವಿಂದು ಈ ಜಗತ್ತಿನಲ್ಲಿ ಕಾಣ್ತಾ ಇದ್ದೇವೋ ಆ ಎಲ್ಲ ಸಮಸ್ಯೆಗಳನ್ನು ನಮಗೆ ಪರಿಹರಿಸಲಿಕ್ಕೆ ಸಾಧ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಸರ್ವಶಕ್ತನಾದಂತಹ ದೇವನು ನಮ್ಮೆಲ್ಲರನ್ನು ಅನುಗ್ರಹಿಸಲಿ. ಯಾವ ಪರಿಸ್ಥಿತಿಯನ್ನು ನಾವು ಇಂದು ಎದುರಿಸ್ತಾ ಇದ್ದೇವೋ ಆ ಪರಿಸ್ಥಿತಿಗೆ ಬದಲಾಗಿ ಒಂದು ಒಳ್ಳೆಯ, ಒಂದು ಹೊಸ, ಒಂದು ಚೈತನ್ಯದ, ಒಂದು ಸ್ವಸ್ಥ ಆರೋಗ್ಯಪೂರ್ಣವಾದಂತಹ ಒಂದು ವಾತಾವರಣವನ್ನು ಅಲ್ಲಾಹ್ ನಮಗೆಲ್ಲರಿಗೂ ಕೂಡ ನಿರ್ಮಿಸಿಕೊಡಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಮಾತುಗಳನ್ನು ಆಲಿಸಿದ ತಮಗೆಲ್ಲರಿಗೂ ಕೂಡ ಕೃತಜ್ಞತೆಗಳು. ವಾಖರ್ ದವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವ ಸ್ತುತಿಯು ಸರ್ವ ಲೋಕಗಳ ಒಡೆಯ ನಿರ್ಮಿಸಲು.